ಅನುರಾಗ್, ರಿಂಗ್ ಡಾನ್ಸ್ ಅಂದ್ರೆ ಏನು ನಿಮ್ ಪ್ರಕಾರ? ರಿಂಗ್ ಡಾನ್ಸ್ ಅಂತ ಹೇಳಿದ್ರೆ, ಈಗ ಒಂದು ಹುಡುಗನಿಗೆ ಒಂದು ಹುಡುಗಿ ಅವನಿಗೆ ಹೇಳದೆ ಕೇಳದೆ ರಿಂಗ್ ಅನ್ನ ಹಾಕಿದ್ರೆ ಅವ್ನು ಖುಷಿಯಲ್ಲಿ ಮಾಡ್ತಾನ, ಅದು ರಿಂಗ್ ಡಾನ್ಸ್. ಅನ್ಕೊಂಡೆ ನೀನ್ ಇದನ್ನೇ ಹೇಳ್ತೀಯ ಅಂತ. ಅದರ್ ದೆನ್ ದಟ್, ವಾಟ್ ಯು ಥಿಂಕ್ ಆಫ್ ರಿಂಗ್ ಡಾನ್ಸ್ ಅಂತ ಹೇಳ್ಕೊಳ್ಳೆ? ಅಲ್ಲ, ರಿಂಗ್ ಇರೋದು ಇಷ್ಟು ಸಣ್ಣ, ಅದ್ರೊಳಗಡೆ ಡಾನ್ಸ್ ಮಾಡೋಕ್ಕಾಗುತ್ತಾ? ದೊಡ್ಡ ರಿಂಗ್ ಇರುತ್ತಲ್ಲ. ಅಲ್ಲ, ನೀನ್ ಯಾವ ರಿಂಗ್ ಬಗ್ಗೆ ಮಾತಾಡ್ತಿಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅದು ರಿಂಗ್ ಡಾನ್ಸ್ ಏನು ಅಂತ ಈಗ ಪರ್ಫಾರ್ಮೆನ್ಸ್ ಅಲ್ಲೇ ತೋರಿಸ್ತಾರೆ. ಸೊ ಲೆಟ್ಸ್ ವೆಲ್ಕಮ್ with a huge round of applause ಭಾರ್ಗವಿ ಟೀಮ್ ಅವರನ್ನ with a beautiful ring dance. ರಿಂಗ್ ಒಳಗೆ ಏನೆಲ್ಲ ಮಾಡಬಹುದು ಅಂತ ಇವ್ರು ತೋರಿಸ್ಕೊಡ್ತಾರೆ. ಸೊ ಅವ್ರು ಬರ್ಬೇಕಂತಾದ್ರೆ ನಿಮ್ಮ ಎರಡೂ ಕೈಗಳನ್ನ ದಯವಿಟ್ಟು ಜೋರಾಗಿ ಸೇರಿಸಿ ಚಪ್ಪಾಳೆ ತಟ್ಟಿ ಫಾರ್ ಭಾರ್ಗವಿ and team.
ಈಗ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಸೆಟ್ ಆಫ್ ಅವಾರ್ಡ್ಸ್. ಅವಾರ್ಡ್ಸ್ ಅಲ್ಲಿ ಖಂಡಿತ ಯಾವತ್ತೂ ಹೇಳ್ತಾರೆ ಅನುರಾಗ್, ಮನೆಯಲ್ಲಿ ಚಿಕ್ಕ ಮಕ್ಕಳು ಅಂದ್ರೆ ಎಲ್ರಿಗೂ ತುಂಬಾ ಇಷ್ಟ ಅಂತೆ. ಹೌದು. ರೆಡ್ ಎಫ್ ಎಂ ಅಲ್ಲಿ ಮ್ಯಾಂಗ್ಳೂರ್ ಸ್ಟುಡಿಯೋದಲ್ಲಿ ಅತಿ ಕಿರು ವಯಸ್ಸಿನ ವ್ಯಕ್ತಿ RJ ಅನುರಾಗ್ ಅಂತೆ. ನಾನಂದ್ರೆ ಎಲ್ಲರಿಗೂ ಇಷ್ಟ. ರೆಡ್ ಎಫ್ ಎಂ ಮಾತ್ರ ಅಲ್ಲ, ಹೊರಗಡೆನೂ ಇಷ್ಟ ಅಲ್ವಾ? ಇಷ್ಟ ಅಲ್ವಾ? ಚಪ್ಪಾಳೆ ತಟ್ಟಿದ್ರು. ಸೊ ದೇ ಲೈಕ್ ಯು. ಇಷ್ಟ ಆಗಿದ್ದಾರೆ. ಸೊ ಎನಿವೇಸ್, ಸೊ ನಾನಂತೂ ರೆಡ್ ಎಫ್ ಎಂ ಅಲ್ಲಿ ಇಷ್ಟ. ನಾನು ಅತಿ ಸಣ್ಣವನು, ಒಪ್ಕೊಳ್ತೀನಿ. ಆದ್ರೆ ನನಗಿಂತ ಸಣ್ಣವರು ಕೂಡ ಟ್ಯಾಲೆಂಟೆಡ್ ಆಗಿದ್ದಾರೆ. ಖಂಡಿತ ನಮ್ಗಿಂತ ಜಾಸ್ತಿ, ನಮ್ಗಿಂತನೂ ಮಿಕ್ಕಿ ಟ್ಯಾಲೆಂಟ್ ಹೊಂದಿರತಕ್ಕಂತಹ ಪುಟಾಣಿಗಳು ತುಳು ಚಿತ್ರರಂಗದಲ್ಲಿ ಜಾದುವನ್ನ ಮಾಡ್ತಿರತಕ್ಕಂಥ ಕ್ಯಾರೆಕ್ಟರ್ಸ್ ಹಲವಾರು ಮಕ್ಕಳನ್ನ ನಾವು ನೋಡಿರ್ತೀವಿ. ಸೊ ಅದರಲ್ಲಿ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅವಾರ್ಡ್ ಅನ್ನ ಕೊಡೋದಕ್ಕೆ ವೇದಿಕೆ ಮೇಲೆ ನಾನು ಕರೀತಾ ಇದ್ದೀನಿ V4 ನ್ಯೂಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಲಕ್ಷ್ಮಣ್ ಕುಂದರ್ ಅವರನ್ನ, ಹಾಗೆ ಅದ್ರ ಜೊತೆಗೆ daijiworld.com ನ CEO ಆಗಿರುವಂತಹ ವಾಲ್ಟರ್ ನಂದಳಿಗೆ ಅವರನ್ನ. ಜೋರಾದ ಚಪ್ಪಾಳೆ. ಬೋತ್ ಆರ್ ಪಾರ್ಟ್ನರ್ಸ್ ಇನ್ ದಿಸ್ ರೆಡ್ ಎಫ್ ಎಂ ತುಳು ಫಿಲ್ಮ್ ಅವಾರ್ಡ್ಸ್. ದಿ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅವಾರ್ಡ್ ಗೋಸ್ ಟು ಬೇಬಿ ಚೈತ್ರ ಕಂಚಿಲ್ದ ಬಾಲೆ. ಕಂಚಿಲ್ದ ಬಾಲೆ ತುಳು ಚಿತ್ರದ ಬೇಬಿ ಚೈತ್ರ. ಸಾವಿರದ ಮಿತ್ತು ಬೇಗ ಬರೋಡು. ತುಳುನಾಡು ಸಿರಿನಾಡು ಐಸೆರಿದ ಈ ನಾಡು, ಕಾರ್ಮಿಕದ ಕಲೆ ಇತ್ತಿ ಈ ನಮ್ಮ ತುಳುನಾಡು, ಮಣ್ಣುದ ಕಂಪುದ ಈ ನಮ್ಮ ತುಳುನಾಡು. ತುಳು ಚಿತ್ರರಂಗದಲ್ಲಿ ಬೆಳೆದಿರತಕ್ಕಂಥ ಸೂಪರ್ ಹಿಟ್ಸ್ ಮಿನುಗುತ್ತಾರೆ ಇದೀಗ ಚೈತ್ರ. ಬರಬೇರು ಇತಿಹಾಸನು ಕಳಲಿದಾಲೆಟ್ಟು ತುಳುವಪ್ಪನೆ ಸುಗಿತು ಶುರು ಮಾಡು ಫಿಲ್ಮ್ ಅವಾರ್ಡ್. ಈ ನಮ್ಮ ಭಾಷೆಗೆ ಆ ಪೊರ್ಲು ಕಲೆಗೆ ಮುಡಿಪ. ಹಾಗೇನೆ ಚೈತ್ರ ಎರಡು ಮಾತುಗಳನ್ನ ಆಡ್ಬೇಕಾಗಿದೆ ನಂತಿ. Hello everyone. First of all, I would like to thank Red FM and kun award korti naika. Like this, it really means a lot to me. Boka and Raghu uncle, thanks panpe. Arenkun the opportunity korti naika. And mama papa, big thanks to you also. Thank you. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ಅವರಿಗಂತೂ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ನ ಕೊಟ್ಟರು. ನನಗಂತೂ ಬರುವ ವರ್ಷ ಚೈಲ್ಡ್ ಆರ್ಟಿಸ್ಟ್ ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಈಗಲೇ ಮಗು ಅಂತ ಹೇಳಿದ್ರೆ ಬರುವ ವರ್ಷ ದೊಡ್ಡವನಾಗ್ತೀನಿ. ಎನಿವೇಸ್, ಮೂವಿಂಗ್ ಅಹೆಡ್. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಆವಾಗಲೇ ಚೈತ್ರ ಕೂಡ ಹೇಳ್ತಾ ಇದ್ರು, ಸಪೋರ್ಟ್ ಇಸ್ ವೆರಿ ಮಚ್ ರಿಕ್ವೈರ್ಡ್. ಎಲ್ಲರೂ ಸಪೋರ್ಟ್ ಅನ್ನು ಕೊಡಬೇಕು. ಸಪೋರ್ಟ್ ಕೊರೋನಾ ಮಾತ್ರ ಓಲಾ ಮಿತ್ತು ಬೋಬುನು ಮಸ್ತ್ ಸಪೋರ್ಟ್ ಕೊರೋನಾ ಇನ್ನಂಚಿನ ತಾಟಿ ಒಂಚೂರು ಕಡಿಮೆ ಅವಂದುಂಡು ಆಂಡಲ ಮಲ್ಲೆ ಜಂಗುಲು ಆಯ್ನಾತ ಮಿತ್ತು ಪೋಂದುಲ್ಲ. ಸೊ ಒಂಜಿರಾಡು ಜನ ಸಪೋರ್ಟ್ ಕೊರೊಂದಿಲ್ಲ ಆಗ್ಲಿ ಬಾರಿ ಖುಷಿ ಆಯ್ತು. ಬಟ್ ಸಪೋರ್ಟಿಂಗ್ ಆಕ್ಟರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಅದೇ ಖಂಡಿತ ಒಂದು ಚಲನಚಿತ್ರದಲ್ಲಾಗಿರ್ಲಿ ಜೀವನದಲ್ಲಾಗಿರ್ಲಿ ಯಾರ್ದಾದ್ರೂ ಸಪೋರ್ಟ್ ನಮಗೆ ಬೇಕೇ ಬೇಕಾಗುತ್ತೆ. ಸೊ ಹೀರೋ ಆಗಿರ್ಲಿ ಹೀರೋಯಿನ್ ಆಗಿರ್ಲಿ ಅವ್ರಿಗೆ ತಕ್ಕ ಸಪೋರ್ಟ್ ಕೊಡ್ತಕ್ಕಂತಹ ಪಾತ್ರವನ್ನ ನಿರ್ವಹಿಸ್ತಕ್ಕಂತಹ ಸಪೋರ್ಟಿಂಗ್ ಲೀಡ್ ಇದೀಗ ಬೆಸ್ಟ್ ಸಪೋರ್ಟಿಂಗ್ ಲೀಡ್ ಅವಾರ್ಡ್, ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಅವಾರ್ಡ್ ಅನ್ನ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ PB ಹರೀಶ್ ರೈ ಅವರು. ಇವರು ಸೌತ್ ಕ್ಯಾನ್ರಾ ವರ್ಕಿಂಗ್ ಜರ್ನಲಿಸ್ಟ್ ಅಸೋಸಿಯೇಷನ್ ನ ಪ್ರೆಸಿಡೆಂಟ್. ಹಾಗೆ ಇವ್ರ ಜೊತೆಗೆ ಬರ್ತಾ ಇರುವಂತವರು 28 ಚಿತ್ರಗಳನ್ನ ಮಾಡಿ ಹೀರೋ ವಿಲನ್ ಎಲ್ಲ ರೋಲ್ಗಳನ್ನ ಮಾಡಿ ತುಳುವಿಗೆ ಕೋಟಿ ಚೆನ್ನಯ್ಯ ಮೂವಿ ಆಗಿರ್ಬೋದು, ಅದ್ರ ಜೊತೆಗೆ ಬ್ರಹ್ಮಶ್ರೀ ನಾರಾಯಣ ಗುರು ಮೂವಿ ಆಗಿರ್ಬೋದು, ಅದ್ರ ಜೊತೆಗೆ ಮುಂದೆ ಬರ್ತಾ ಇರುವಂತಹ ದೇವ್ ಪೂಂಜಲಿ ಪೂಂಜನ ಪಾತ್ರವನ್ನು ಹಾಕಿರುವಂತಹ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ DS ಬೋಳೂರು ಫಿಲ್ಮ್ ತೆಲಿಕೆದ ಬಳ್ಳಿ ಚಿತ್ರಕ್ಕೆ ಇದೀಗ ಬೆಸ್ಟ್ ಸಪೋರ್ಟಿಂಗ್ ಲೀಡ್ ಅವಾರ್ಡ್ ಅನ್ನ ಪಡೆದಿರತಕ್ಕಂಥವರು ವೇದಿಕೆಗೆ ಬರಬೇಕು. ಇವರಿಗೆ ಜೋರಾದ ಚಪ್ಪಾಳೆ ದಯವಿಟ್ಟು. ಈ ನಮ್ಮ ತುಳುನಾಡು ಮಣ್ಣುದ ಕಂಪುದ ಈ ನಮ್ಮ ತುಳುನಾಡು ಕಾತೊಂದುಂಡೂರಕ್ಕೆ ಸೂಪರ್ ಹಿಟ್ಸ್ 93.5 ರೆಡ್ FM ಬರಬೇರು ಇತಿಹಾಸನು ಕಳಲಿದಾಲೆಟ್ಟು ತುಳುವಪ್ಪನೆ ಸುಗಿತು. ಕಂಗ್ರಾಚುಲೇಷನ್ಸ್ ಸರ್. ಅಂಚನೆ ರಡ್ಡು ಪಾತೆರ ಸರ್, ರಡ್ಡು ಪಾತೆರ ಮಾತೆರೆಗಳು ನಮಸ್ಕಾರ. ಪುರ್ತಾಂಡ ಆಂಡಲ ಈ ಒಂಜಿ ತುಳು ಫಿಲ್ಮ್ ಅವಾರ್ಡ್ ನೀನು ಆಯೋಜನೆ ಮಾಡ್ತಾರೆ ಅಂಚಿನ ರೆಡ್ FM ಬೊಕಾಯ್ತ ಮಾತ ಈ ಸಂಸ್ಥೆಲು ಅಂಚಿನ ಮಾತೆರೆಗಳ ಎನ್ನ ಹಾರ್ದಿಕ ಅಭಿನಂದನೆಗಳು. ಅತ್ತಂದೆ ಎಂಕ್ ತಿಳಿಕೆ ದಬ್ಬಿಡಿನ ಅವಕಾಶ ಕೊರ್ನ ಬೊಕ ಸಹಕಾರ ಮಲ್ತಿನ ಆ ಸಿನಿಮಾದ ನಿರ್ದೇಶಕರು, ನಿರ್ಮಾಪಕರು, ಕಲಾವಿದರು ಅಂಚನೆಯನ್ನ ಪ್ರೀತಿದ ದೇವದಾಸ್ ಕಾಪಿಡ್ ಮಕ್ಕಳು ಮಾತಿನ ಈ ಪುರ್ತುಡಿಯನ್ನ ನೆನ್ ತಂದು ಬೊಕ್ಕರ ನೆಕ್ಲಿ ಮಾತೆರೆಗಳ ಎನ್ನ ನಮಸ್ಕಾರ.
Thank you so much, sir. The pleasure is ours. ಇದೀಗ ನಮ್ಮ ಜೊತೆ ಚಾಲಿಪೋಲಿಲು ತುಳು ಸಿನಿಮಾದಲ್ಲಿ ಹಾಗೇನೆ ಇತ್ತೀಚೆಗಷ್ಟೇ ಬಿಡುಗಡೆಗೊಂಡ ಮದುವೆ ಚಿತ್ರದಲ್ಲೂ ಕೂಡ ನಟಿಸಿರುವಂತಹ ನವ್ಯ ಪುತ್ತೂರ್ ಅವರಿದ್ದಾರೆ. ಅವರು ಈಗ ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಗೆ ಖುಷಿ ಒಂದು ಎಂಕ್ಲನ ಕುಡ್ಲಡ್ಲ ಒಂದು ಅವಾರ್ಡ್ ಫಂಕ್ಷನ್ ಆ ಒಂದು ಎಫ್ ಎಮ್ ದಕ್ಲು ನಡೆಸ್ಕೊಡ್ತಾ ಇರೋಂಥ ಒಂದು ಅವಾರ್ಡ್ ಫಂಕ್ಷನ್ ಕನ್ನಡದಲ್ಲಿ ಹೆಂಗೆ ಅವಾರ್ಡ್ ಫಂಕ್ಷನ್ ಆಗ್ತಾ ಇದೆ ಅದೇ ರೀತಿ ನಮ್ಮ ಮಂಗಳೂರಲ್ಲಿ ಒಂದು ಅವಾರ್ಡ್ ಫಂಕ್ಷನ್ ಆಗ್ತಾ ಇದೆ. ಇಲ್ಲಿವರೆಗೂ ಆಗಿರಲಿಲ್ಲ ಅನ್ಸುತ್ತಲ್ವಾ. ಸೊ ಫಸ್ಟ್ ಟೈಮ್ ಈ ಥರ ಒಂದು ಅವಾರ್ಡ್ ಫಂಕ್ಷನ್ ನೋಡ್ತಾ ತುಂಬ ಖುಷಿ ಆಗ್ತದೆ, ಅದು ನಮ್ಮ ಮಂಗಳೂರಲ್ಲಿ. ನೆಕ್ಸ್ಟ್ ಮೀನು ಇಂಚಿನ ಫಂಕ್ಷನ್ ಗೀರನ್ನ ದಾದಾನಲ್ಲ ಹೋಪ್ಸ್ ದಾದಾನ ಅಂತ ಹೋಪ್ಸ್ ಇಪ್ಪುಂಡಪ್ಪ ಅವು ಮಾತಿರಗ್ಲ ಇಪ್ಪುಂಡು ಎನ್ನ ಪುದರ್ಲ ಬರು ಅಂಚ ತೂಕ ಅಗತ್ಯತೆ ಉಂಟು ಫಿಲ್ಮ್ ಅವಾರ್ಡ್ ಬಣ್ಣ ಇಂಕ ಇಂಚಿನ ಒಂದು ಪ್ರೋಗ್ರಾಮ್ದ ಅಗತ್ಯತೆ ಉಂಟಾ? ಅಗತ್ಯತೆ ಇದೆಯಾ? ಅಗತ್ಯ ಉಂಟು ದಯಪಂಡ ಎಂಕ್ಲ ತುಳುಲ ಅವೊಂಜಿ ಫಿಲಮ್ ಮಲ್ಪುನ ಒಂಜಿ ಅವಳು ಕನ್ನಡ ಎಂಚ ಅಂಚನೆ ತುಳುತ ಒಂಜಿ ಫಿಲಮ್ ಐಕ್ಲ ಅವಳ ಒಂಜಿ ಆ್ಯಕ್ಟರ್ನ ಎಡ್ಡೆಡ್ಡೆ ಆ್ಯಕ್ಟರ್ ನಕ್ಲು ಉಳ್ಳರು, ಎಡ್ಡೆಡ್ಡೆ ಡೈರೆಕ್ಟರ್ ನಕ್ಲು, ಎಡ್ಡೆಡ್ಡೆ ಕ್ಯಾಮ್ರಾಮ್ಯಾನ್ಸ್. ಸೊ ಮಾತುಲು ಉಳ್ಳರು ಅಂಚಂಡ ಎಡ್ಡೆ ವರ್ಕ್ ಮಾಡ್ತಾರೆ ಅಕ್ಲೆಗ್ಲ ಒಂಜಿ ಅವಾರ್ಡ್. ಸೊ ಮಾತು ಸಾವಿರಾರು ಜನಕ್ಕೆ ದುಂಬು ಒಂಜಿ ಅವಾರ್ಡ್ ತಗೊಂಡು ಒಂಜಿ ಹೆಮ್ಮೆದ ವಿಷಯ ಅತ್ತ. ಸೊ ಇಂಚಿನ ಅವಾರ್ಡ್ ಫಂಕ್ಷನ್ ಮಿಸ್ಟರ್ ಶೋಭರಾಜ್ ಅವರು ನನ್ನ ಜೊತೆ ಹೇಳಿದ್ದಾರೆ. ಹೆಲೋ ಸರ್. ಹಾಯ್ ನಮಸ್ತೆ ಸೋಲ್ಮೆಲು. ಬಕ ಎಂಜೋಲರ್ ಸೂಪರ್. ಬಕ ಫಸ್ಟ್ ಟೈಮ್ ಒಂಜಿ ಫಿಲ್ಮ್ ಅವಾರ್ಡ್ಸ್ ರೆಡ್ ಎಫ್ ಎಮ್ ಅಲ್ತ ಒಂದು ಸೊ ಈ ಒಂಜಿ ಕಾರ್ಯಕ್ರಮಕ್ಕೆ ಇರ್ಲ ಬೈದಾರೆ. ಹೌ ಯು ಫೀಲಿಂಗ್? ಬಹುಶಃ ತುಳು ಕಲಾಮತೆಗ್ ಒಂದೊಂಜಿ ಬಾರಿ ಮಲ್ಲ ಇತಿಹಾಸ ಸೃಷ್ಟಿ ಮಲ್ದಿನ ದಿನ ಅಂತ ಬನ್ನುಲ್ಲಿ ಒಂಜಿ ಬಂಗಾರದ ಅಕ್ಷರಡು ಬರೆದೀಪುನಂಚಿನ ಒಂಜಿ ದಿನ. ಈ ಕೆಲಸನು ರೆಡ್ ಎಫ್ ಎಮ್ ಅಲ್ತೊಂದುಂಟು ಲೈಕ್ ನಮ್ಮ ಬಾರಿ ಅಕ್ಲಿನ ವಾ ರೀತಿ ನಮ್ಮ ಪುಗಾರಂಡಲ್ಲ ನಮ್ಮ ಅಂತ ಕಡಿಮೆನೆ ಅಂಚಾದ ಈನಿಕ್ 54 ಸಿನಿಮಾ ರಿಲೀಸ್ ಆಂಡ್ ಬಟ್ ಸಿನಿಮಾಡ್ ಕೆಲಸ ಮಲ್ತಿನಕಲ್ ನಮ್ಮನೆ ಒಮ್ಮತ ಸಿನಿಮಾ ರಿಲೀಸ್ ಆತಂದ ಕಂಡ ರೀಸೆಂಟ್ಲಿ ಒಂಜಿ 3-4 ಸಿನಿಮಾದ ಪುದಾರ ಪನೋಲ್ ಎತ್ತಂದ ದುಂಬು ರಿಲೀಸ್ ಆತನ 53 ಸಿನಿಮಾದಲ್ಲ ಪುದಾರ ಬಹುಶಃ ಸಾಧ್ಯ ಇತ್ತು ಜೋ ಡೈರೆಕ್ಟ್ಲ ಪಂಡ್ರೆ ಅವನ್ ಮಾತ್ರ ಒಂಜಿ ಗೊತ್ತು ಮಲ್ಪನ ಕೆಲಸನು ರೆಡ್ ಎಫ್ ಎಮ್ ಅಲ್ತೊಂದುಂಡು ಐಕೆ ಮಸ್ತ್ ರೆಡಿ ಆದಲ್ಲ ಭಾರಿ ಆದಲ್ಲ. ಎಕ್ಸಾಕ್ಟ್ಲಿ ಅಂಚನೆ ನಮ್ಮ ಶೋಭರಾಜರ್ ನೆಕ್ಸ್ಟ್ ಬರ್ನ ತುಳು ಫಿಲ್ಮ್ ಎಂಕ್ಲೆ ಎಕ್ಸ್ಪೆಕ್ಟ್ ಮಲ್ಪೋಲಿಯಾರೇನು ಖಂಡಿತ ಎಕ್ಕಸಕ ಇಂಚನೆ ಕಷ್ಟ ಸುಖ ಬಂದೊಂಜಿ ಮಲ್ತೊಂದಲ್ಲ ಸಿನಿಮಾ ಆಲ್ರೆಡಿ ಪೂರ ರೆಡಿ ಆಂಡ್ ಕಂಪ್ಲೀಟ್ ಸಿನಿಮಾ ರೆಡಿ ಆತಂಡು ಒಂಜಿ ರಿಲೀಸ್ ಏಪ್ಪ ಅಂದ್ ಪಂಪಿನ ಡೇಟ್ದ ಆ ಒಂದುಂಡು ಅತಿ ಶೀಘ್ರಡು ತೆರೆಕ್ ಬರ್ರೆಂಡು ಭಾರಿ ನಿರೀಕ್ಷೆದ ಈತ ಸಿನಿಮಾ ಬಹುಶಃ ಈತೆ ರಿಲೀಸ್ ಆಯ್ನ ಸಿನಿಮಾ ಶೂಟ್ ಆಪಿನ ಟೈಮ್ಡ್ ನಮ್ಮಲ್ಲ ಸಿನಿಮಾ ಶೂಟ್ ಆವಂತೂ ಇತ್ತ ಮಾತೆಲ್ಲ ಏನೊಂದಲ್ಲಿ ರೌಲ್ ರಿಲೀಸ್ ಆಂಡ್ ಎಕ್ಕಸಕ್ಕಯ್ಯಪ್ಪ ಅಂದೆ. ಸೊ ಎಕ್ಕಸಕ್ಕ ಬನ್ನಗ ಬಾರಿ ಗ್ರ್ಯಾಂಡ್ ಆದ ಬರೋಡು ಪನ್ಪುನ ಎಂಕಲ್ನ ಆಸೆ. ಎಕ್ಸಾಕ್ಟ್ಲಿ ಎಕ್ಕಸಕಲ್ಲ ಒಂಜಿ ಗ್ರ್ಯಾಂಡ್ ಆದ ಬರಡು ಈರ್ನಲ್ಲ ಒಂಜಿ ಫಿಲ್ಮಿ ಕರಿಯರ್ ಒಂಜಿ ಬೊಳ್ಳಿ ನೆತ್ತಲೆ ಕನೆ ಒಂಜಿ ಮಿಂಚೊಂದು ಪಡು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ತುಳು ಫಿಲ್ಮ್ ಅವಾರ್ಡ್ಸ್, ತುಳು ಫಿಲ್ಮ್ ಅವಾರ್ಡ್ಸ್, ತುಳು ಫಿಲ್ಮ್ ಅವಾರ್ಡ್ಸ್, ತುಳು ಫಿಲ್ಮ್ ಅವಾರ್ಡ್ಸ್, ತುಳು ಫಿಲ್ಮ್ ಅವಾರ್ಡ್ಸ್.